ಶ್ರೀಮದ್ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 29ನೇ ಶ್ಲೋಕ. ಜನ್ಮಗೂಯಾ ಭಗವತೋ ಯಾ ಏತತ್ ಪ್ರಾಯತೋ ನರಃ ಸಾಯಂ ಪ್ರಾತರ್ಗಣಾನ್ ಭಕ್ತ್ಯಾ ದುಃಖಗ್ರಾಮಾದ್ ವಿಮುಚ್ಯತೆ. ಪ್ರಾತಃ ಅನುವಾದ: ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಭಕ್ತಿಯಿಂದ ಭಗವಂತನ ಗೂಢವಾದ ಅವತಾರ ಕಥನಗಳನ್ನು ಪಠಿಸುತ್ತಾರೋ ಅವರು ಜೀವನದ ಎಲ್ಲಾ ಕ್ಲೇಶಗಳಿಂದ ಪಾರಾಗುತ್ತಾರೆ. ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪುರುಷನ್ ಯಾರು ಭಗವಂತನ ದಿವ್ಯ ಜನನ ಮತ್ತು ಕಾರ್ಯಗಳನ್ನು ಮನನ ಮಾಡಿಕೊಂಡಿರುತ್ತಾರೋ ಅವರು ಐಕ ನೆಲೆಯಿಂದ ಮುಕ್ತರಾದ ಮೇಲೆ ಭಗವದ್ಧಾಮಕ್ಕೆ ಹಿಂದಿರುತ್ತಾರೆ ಎಂದು ಘೋಷಿಸಿದ್ದಾರೆ. ಎಸ್, ಇದು 4ನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವಾ ದೇಹಂ ಪುನರ್ಜನ್ಮನ ಇತಿ ಮಾಮೇತಿ ಸೋ ಅರ್ಜುನ. 9ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ ಯಾರು ಕೃಷ್ಣನ ಜನ್ಮ ಕರ್ಮಗಳನ್ನು ತಿಳಿತಾನೆ ಮತ್ತೆ ಅವ ಹುಟ್ಟುವುದಿಲ್ಲ, ಅವ ಗೋಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಮಾಡಿಕೊಡುದು ಅವರು ಐಕನೆಯಿಂದ ಮುಕ್ತರಾದ ಮೇಲೆ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಎಂಬುದು ಘೋಷಿಸಿದ್ದಾರೆ. ಅದು ಭಗವದ್ಗೀತೆಯಲ್ಲಿ ಉಂಟು 4ನೇ ಅಧ್ಯಾಯದ 9ನೇ ಶ್ಲೋಕ. ವಾಸ್ತವವಾಗಿ ಭಗವಂತನು ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದ ನಿಗೂಢವಾದ ಘಟನೆಯನ್ನು ನಾವು ಕೇವಲ ಗ್ರಹಿಸಿದರೆ ಸಾಕು. ನೋಡಿ ಹೇಗೆಂದ್ರೆ, ಈಗ ಹೆಚ್ಚಿನವರಿಗೆ ನನಗೆ ಇದು ಅರ್ಥ ಆಗ್ಲಿಲ್ಲ, ನನಗೆ ಇದು ಅರ್ಥ ಆಗ್ಲಿಲ್ಲ. ಪ್ರಭುಪಾದ ಹೇಳ್ತಾರೆ, ನಿನ್ನ ಸಣ್ಣ ಮೆದುಳಲ್ಲಿ ನಿನಗೆ ಎಷ್ಟು ಅರ್ಥ ಆಗ್ಬೋದು, ಜಸ್ಟ್ ಕೇಳಿದ್ರೆ ಸಾಕಂತೆ. ವಾಸ್ತವವಾಗಿ ಭಗವಂತನ ಈ ಭೌತಿಕ ಅವತರಿಸಿದ ನಿಗೂಢವಾದ ಘಟನೆಯನ್ನು ನಾವು ಕೇವಲ ಗ್ರಹಿಸಿದರೆ ಸಾಕು, ಜಸ್ಟ್ ಕೇಳಿದರೆ ಸಾಕು. ಅದರಲ್ಲಿ ನಾವು ಮತ್ತೆ ನಮ್ಮದು ಹೂವಾಬುವ ಹೀಗೆ ಇರ್ಬೇಕಾ ಹೀಗೆ ಇರ್ಬೇಕಿಲ್ಲ, ಜಸ್ಟ್ ಕೇಳಿ ಕೇಳಿ ಜಪ ಮಾಡಿ ಕೇಳಿ ಮತ್ತೆ ಕೃಷ್ಣ ನಮ್ಗೆ ಅರ್ಥ ಮಾಡಿಸ್ತಾನೆ. ಈಗ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ, ಹಾಗಾಗಿ ನಾವು ಜಸ್ಟ್ ಕೇಳಿದ್ರೆ ಸಾಕು. ಕೇಳಿದ್ರೆ ಅದರಲ್ಲಿ ತುಂಬಾ ಬೆನಿಫಿಟ್ ಉಂಟು. ಆ ಗ್ರಹಿಕೆ ನಮ್ಮನ್ನು ಪ್ರಾಪಂಚಿಕ ಬಂಧನದಿಂದ ಪಾರು ಮಾಡಬಲ್ಲದು. ಜಸ್ಟ್ ಕೇಳುವುದರಿಂದ. ಅದು ಕೇಳುವಂಥದ್ದು ಕೃಷ್ಣ ಕೂಡ ಹೇಳುವಂಥದ್ದು ಎಂತ, ತಶೃಣು ಅಂದ್ರೆ 7ನೇ ಅಧ್ಯಾಯದ 1ನೇ ಶ್ಲೋಕದ ಕೃಷ್ಣ ಹೇಳ್ತಾನೆ, ತಶೃಣು, ನೀನು ಕೇಳು. ಹಾಗಾಗಿ ನಮ್ಗೆ ಈಗ ನಮಗೆ ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ, ನಾವು ಕೇಳುವುದರಿಂದ ನಾವು ಕೃಷ್ಣನ ನೋಡ್ಬೇಕು. ಅದರಿಂದ ಜನಹಿತಕ್ಕಾಗಿ ಭಗವಂತನು ಎತ್ತುವ ಅವತಾರ ಮತ್ತು ಅವತಾರ ಲೀಲೆಗಳು ಸಾಮಾನ್ಯವಾದುದಲ್ಲ. ಅದು ನಮ್ಮ ಪ್ರಕಾರ ಅದು ಸಾಮಾನ್ಯ, ಆದ್ರೆ ಅದು ಸಾಮಾನ್ಯ ಅಲ್ಲ. ಅವು ತುಂಬಾ ನಿಗೂಢವಾದಂಥವು, ತುಂಬಾ ಅಂದ್ರೆ ಇಂಟೆನ್ಸ್ ಅದರ ಲೀಲೆ ಉಂಟು. ಲೋಕೋತ್ತರವಾದ ಭಕ್ತಿಯಿಂದ ಅವತಾರ ತತ್ವದ ಆಳಕ್ಕೆ ಇಳಿಯ ಬಲ್ಲವನಿಗೆ ನಿಗೂಢತೆಯ ಅಂತರಾರ್ಥದ ಅರಿವಾಗುತ್ತದೆ. ಅಂದ್ರೆ ಯಾರು ಭಕ್ತಿಯಲ್ಲಿ ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾನೆ ಅವನಿಗೆ ಮತ್ತೆ ಗೊತ್ತಾಗ್ತದೆ. ಆದ್ರೆ ನಮ್ಗೆ ಎಂತ ಹೇಳುದು, ಯಾರು ನಾವು ಕನಿಷ್ಠ, ನಾವು ನ್ಯೂಫೈಡ್, ಈಗ ಬಿಗಿನರ್ಸ್, ನಮ್ಗೆ ಇದು ಅರ್ಥ ಆಗುದಿಲ್ಲ. ಯಾರು ಡೀಪ್ ಹೋಗಿದ್ದಾನೆ ಅವನಿಗೆ ಗೊತ್ತಾಗ್ತದೆ. ಇದೆಲ್ಲ ತುಂಬಾ ನಿಗೂಢ, ಕಾನ್ಫಿಡೆನ್ಷಿಯಲ್. ಪ್ರಾಪಂಚಿಕ ಬಂಧನದಿಂದ ಅಂತವನನ್ನು ಮುಕ್ತನಾಗುತ್ತಾನೆ. ಅವ ಮತ್ತೆ ಈ ಪ್ರಾಪಂಚಿಕ ಬಂಧನ ಇಲ್ಲ. ನಾವೀಗೆಲ್ಲ ಈ ಬಂಧನದಲ್ಲಿದ್ದೇವೆ. ನನ್ನ ಮಗಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ನಾನು, ಇದೆಲ್ಲ ನಮ್ಮ ಬಂಧನ. ಹಾಗಾಗಿ ಅವ ಯಾರು ಡೀಪ್ ಹೋಗಿದ್ದಾನೆ ಅವನಿಗೆ ಮತ್ತೆ ಇದಿಲ್ಲ, ನೋ ಮೋರ್ ಬಂಧನ. ಪ್ರಾಪಂಚಿಕ ಬಂಧನದಿಂದ ಅಂತವನು ಮುಕ್ತನಾಗುತ್ತಾನೆ. ಆದ್ರೆ ನಮ್ಗೆ ಅದು ಕಷ್ಟ, ಯಾಕೆಂದ್ರೆ ಅದರಲ್ಲಿ ನಾವು ಈಗ ಅದರಲ್ಲೇ ಇದ್ದೇವೆ. ಯಾಕೆಂದ್ರೆ ಅದು ನಾವು ರಸ, ಅದನ್ನು ಜ್ಯೂಸ್ ಕುಡಿತಾ ಇದ್ದೇವೆ. ನಾನು, ನನ್ನವರು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಹೆಂಡತಿ, ಇದೆಲ್ಲ ನಾವು ಈಗ ಜ್ಯೂಸ್ ಕುಡಿತಾ ಇದ್ದೇವೆ, ಅದರ ಜ್ಯೂಸ್. ಆ ಜ್ಯೂಸಿನ ನಾವು ಹೊರಗೆ ಬಂದ್ರೆ ಮಾತ್ರ ನಮ್ಗೆ ಈ ಜ್ಯೂಸ್ ಅನ್ನು ಕುಡಿಲಿಕ್ಕೆ ಆಗ್ತದೆ. ಈ ರಸ ಯಾವುದು? ಭಕ್ತಿ ರಸ ಕೂಡ ಜ್ಯೂಸ್. ಅದು ಆ ಭಕ್ತಿ ರಸ ನಾವು ಪ್ರಾಪಂಚಿಕತೆಯಲ್ಲಿ ಇರುವಾಗ ನಮಗೆ ಕುಡಿಲಿಕ್ಕೆ ಆಗುದಿಲ್ಲ. ಅದೊಂದು ಅದರ ಇಂಪಾರ್ಟೆಂಟ್ ಒಂದು ಇದು. ಅದರಿಂದ ನಾವು ಹೊರಗೆ ಬರ್ಬೇಕು. ಹೊರಗೆ ಬರುವುದನ್ನು ಎಂತ ಹೊರಗೆ ಬರುವಂತದ್ದು ನೋಡಿ, ಪ್ರಭುಪಾದ ಹೇಳುವಂತದ್ದು ಡಿಸ್ಇಂಟ್ರೆಸ್ಟ್ ಒಬ್ಲಿಗೇಟರಿ ಡ್ಯೂಟಿ. ಪ್ರಭುಪಾದ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ನಾವು ಇಲ್ಲಿ ಹುಟ್ಟಿದ್ದೇವೆ ಈ ಭೌತಿಕ ಲೋಕದಲ್ಲಿ, ಈ ಬದ್ಧ ಶರೀರ ಅಂತ. ಹಾಗಾಗಿ ನಮ್ದು ಕೂಡ ಒಂದು ಡ್ಯೂಟಿ ಉಂಟು. ಆ ಡ್ಯೂಟಿಯನ್ನು ಮಾಡ್ಬೇಕಾದ್ರೆ ಮೇನ್ ಡ್ಯೂಟಿ ಅಂತ ಮರಳಿ ದೇವತನ ಅಡೆಗೆ ಹೋಗುವಂಥದ್ದು, ಬ್ಯಾಕ್ ಟು ಗಾಡ್. ಅದು ಮೇನ್ ಡ್ಯೂಟಿ.
ಆ ಡ್ಯೂಟಿಗೆ ಈ ಡ್ಯೂಟಿ ಅಡ್ಡ ಬಂದ್ರೆ ಆಗ ಎಂತ ಮಾಡುವಂಥದ್ದು? ಅದು ನಮ್ಗೆ ಅದರಲ್ಲಿ ಯಾವುದು ಸರಿ ಯಾವ ತಪ್ಪನ್ನು ನಮ್ಗೆ ಗೊತ್ತಿಲ್ಲ. ನಾವೀಗ ಅದಕ್ಕೆ ಆ ಲೆವೆಲ್ಗೆ ಬರಲಿಲ್ಲ. ಹಾಗೆ ನಾವು ಎಂತ ಎಣಿಸೋದು ಈ ಡ್ಯೂಟಿಯೇ ಸರಿ ಅಂತ ನಾವು ಮಾಡ್ಲಿಕ್ಕೆ ಹೋಗುವಂಥದ್ದು. ಆದ್ರೆ ಈಗ ಒಂದು ಉದಾಹರಣೆ, ಒಬ್ಬರು ಹೇಳ್ಬಾರ್ದು ಅದು, ಅಂದ್ರೆ ನಾವು ಆ ರೀತಿ ಯಾರಿಗೂ ಇದು ಮಾಡೋದಲ್ಲ. ಒಬ್ರು ನನ್ನ ತುಂಬಾ ಗೆಳೆಯ, ಭಕ್ತಿಯಲ್ಲಿ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಇನಿಷಿಯಲ್ ಆಗಿ. ಹಾಗಾಗಿ ಅವರೊಂದು 2004, 5, 6ರಲ್ಲಿ ಒಬ್ಬರಿಗೆ ಪ್ರಚಾರ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ಅವ್ರ ಆಫೀಸ್ಗೆ ಹೋಗಿ ಅವರು ತೆಗೀಲೇ ಇಲ್ಲ, ಬಿಸಿ 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 ಅಂತ ಹೇಳಿದ್ರು. ಮತ್ತೆ ಎಂತ ಆಯ್ತು ಅಂದ್ರೆ 2006ರಲ್ಲಿ ಎಂಡಲ್ಲಿ ಅವರಿಗೆ ಒಂದು ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಅಂದ್ರೆ ನಡೀಲಿಕ್ಕೆ ಆಗುದಿಲ್ಲ, ಫುಲ್ ಒಂದು ಸ್ಟೈಲ್ ಈಗ ಇದ್ದಾರೆ. ಅದರ ನಂತರ ಎಂತ ಆಯ್ತು ಅಂದ್ರೆ ಅವ್ರು ಕೃಷ್ಣ ಭಜಿ ತಗೊಂಡ್ರು. ಈಗ ಕೂಗ್ತಾರೆ ಅವರು. ಆಗ 3 ವರ್ಷ ಕಂಟಿನ್ಯೂಸ್ ನನ್ನ ಆಫೀಸಿಗೆ ಇವರು ಭಕ್ತರು ಬಂದಿದ್ರು. ನಾನು ಬಿಸಿ, ನಂದು ಡ್ಯೂಟಿ ಮೀನ್ ಅಂತ ಅಂದ್ರೆ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನಂದು ಅದು ಕೆಲಸ, ಅದು ಡ್ಯೂಟಿ ಅಂತ ಹೇಳಿದ್ರು. ಆದ್ರೆ ಈಗ ಒಂದು 14 ವರ್ಷದಿಂದ ಕೃಷ್ಣ ಭಜನೆ ಬರ್ತಾ ಇದ್ದಾರೆ. ಆದ್ರೆ ಅವರು ಹೇಳಿದ ಆ ಡ್ಯೂಟಿ ಈಗ ಕೂಡ ಅವರ ಮಕ್ಕಳು ದೊಡ್ಡವರಾಗಿದ್ದಾರೆ, ಕಲ್ತೆಲ್ಲ ಆಯ್ತು. ಅಂದ್ರೆ ಅವ್ರು ಮಾಡೋದು ಕೂಡ ದೇವರು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಅದು ನಮ್ಗೆ ಅದು ಗೊತ್ತಿಲ್ಲ. ನಾವೆಂತ ಎಣಿಸೋದು ಅದೇ ಮೀನ್ ಅಂತ ಎಣಿಸೋದು. ಇದು ನಮ್ಮ ತಪ್ಪು. ಎಂತಂದ್ರೆ ನಾವು ಆಕ್ಚುಯಲ್ ಕಾಸ್ ಮತ್ತೆ ಒಂದು ಇಮಿಡಿಯೇಟ್ ಕಾಸ್, ನಮ್ದು ಇಮಿಡಿಯೇಟ್ ಕಾಸ್ ಕಡೆ ಹೋಗ್ತದೆ, ಆಕ್ಚುಯಲ್ ಕಾಸ್ ಕಡೆ ಹೋಗುವುದಿಲ್ಲ. ಆಕ್ಚುಯಲ್ ಕಾಸ್ ಕೃಷ್ಣ, ಅದು ನಮ್ಮ ಕಡೆ ಹೋಗುವುದಿಲ್ಲ, ನಮ್ಮ ತಲೆಗೆ ಅದು ಹೊಕ್ಕುವುದಿಲ್ಲ. ನಮ್ಗೆ ಇದು ಅಂದ್ರೆ ಇದಲ್ಲೇ ಹೋಗ್ತದೆ. ಇದಂದ್ರೆ ಇದು ತುಂಬಾ ಅಂದ್ರೆ ಈ ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟೆ, ತುಂಬಾ ಈಗ ಅಂದ್ರೆ ತುಂಬಾ ಕೂಗ್ತಾ ಇದ್ದಾರೆ ಅವರು, ತುಂಬಾ ಅಂದ್ರೆ ತುಂಬಾ. ನಾನು ಯಾಕೆ ಆದ್ರೆ ಆ ರೀತಿ ನಾವು ಹಿಂದೆದನ್ನು ಎಣಿಸಿ ಪ್ರಯೋಜನ ಇಲ್ಲ. ಪಾಸ್ ಅನ್ನು ಬಿಡ್ಬೇಕು. ಈಗ ಯಾವ್ದು ಇದು ಕಂಡೀಷನ್ ಇದೆ, ಎಸ್ ಈಗ ಅಂತಂದ್ರೆ ಎಂತ ಯೋಚನೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಲೈಫಲ್ಲಿ ಕೃಷ್ಣ ಕಾನ್ಶಿಯಸ್ ಸಿಗ್ತದೆ ನಾನು ಮಗುವಾಗುವಾಗಲೇ, ನೆಕ್ಸ್ಟ್ ಲೈಫ್. ಹಾಗಾಗಿ ಟೆನ್ಷನ್ ಮಾಡಬಾರ್ದು ಅದಕ್ಕೆ. ಆದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ರೆ ಟೆನ್ಷನ್ ಬರುವುದಿಲ್ಲ. ಅಂದ್ರೆ ನ್ಯೂ ಫೈಡ್ಗೆ ಸ್ವಲ್ಪ ಬರ್ತದೆ. ಆದ್ರೂ ಕೂಡ ಎಂತ ಅಂದ್ರೆ ನಾವು ಆ ಒಂದು ರೂಟ್ ಕಾಸ್ ಅಂದ್ರೆ ಬುಡಕ್ಕೆ ಹೋಗುದಿಲ್ಲ ನಾವು. ಈಗ ಹೆಚ್ಚಿನವರು ಹೇಳ್ತಾರೆ ನೀವು ಇದು ಎಲ್ಲ ಬಿಟ್ಟು ಇದೆಲ್ಲ, ನಾ ಯಾರು ಹೇಳಿದ್ರು ಬಿಡ್ಲಿಕ್ಕೆ? ಚೇತನ ಬಿಡ್ಲಿಕ್ಕೆ ಹೇಳಿಲ್ಲ. ಸ್ಥಾನೇ ಸ್ಥಿತ ಬೇರೆವರ್ ಯು ಆರ್, ಎಲ್ಲಿ ಕೃಷ್ಣ ಜಪ ಮಾಡಿ ಬಿಡ್ಲಿಕ್ಕೆ ಹೇಳಿಲ್ಲ. ಆದ್ರೆ ಮೇನ್ ಇದೊಂದು ನಾವು ನೆನಪಲ್ಲಿ ಇರ್ಬೇಕು. ನಾವೆಂತ ಮಾಡ್ತೇವೆ ಅಂದ್ರೆ ನಮ್ಮ ಹೂವಾಪುರ ಪ್ರಕಾರ ನಾವು ಅದನ್ನು ಮೇನ್ ತರ್ತೇವೆ, ಅಲ್ಲ ಮೇನ್ ಇದು. ಹೇಗಂದ್ರೆ ನೋಡಿ, ಒಬ್ಬ 25 ವರ್ಷದ ಬಾಲಕ, ಅವ ಕೃಷ್ಣ ಪ್ರಜ್ಞೆಗೆ ಅವನ್ ಇದು ಮಾಡುವಾಗ ಅವ ಕೂಡ ಹೇಳಿದೆ ಅಂತಂದ್ರೆ ನನ್ಗೆ ಫ್ಯಾಮಿಲಿ ನೋಡ್ಬೇಕು. ಅವನಿಗೆ ಆಕ್ಸಿಡೆಂಟ್ ಆಯ್ತು, ಸತ್ತೋಯ್ತು. ಮತ್ತೆ ಯಾರು ನೋಡ್ತಾರೆ? ಫ್ಯಾಮಿಲಿಯನ್ನು ಅಲ್ಲ, ಮತ್ತೆ ದೇವರು ನೋಡ್ತಾರೆ. ಅದು ಮುಂಚೆ ಯಾಕೆ ಬರುದಿಲ್ಲ ಥಾಟ್ ದೇವರು ನೋಡ್ತಾರೆ ಅನ್ನೋದು? ಯಾಕಂದ್ರೆ ನಮ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಎಲ್ಲವೂ ಆಗುದು ಲ್ಯಾಕ್ ಆಫ್ ಫೇತ್. ನಮ್ಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ನೋಡಿ, ಪ್ರಾಪಂಚಿಕ ಬಂಧನದಿಂದ ಅಂತವನನ್ನು ಮುಕ್ತನಾಗುತ್ತಾನೆ. ಯಾರು ಆ ಸೀರಿಯಸ್ ಆಗಿ ತಗೊಳ್ತಾನೆ ಅವ ಮುಕ್ತನಾಗುತ್ತಾನೆ. ಆದ್ರಿಂದ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಗವಂತನ ಬೇರೆ ಬೇರೆ ಅವತಾರಗಳನ್ನು ವಿವರಿಸುವ ಭಾಗವತದ ಈ ಪ್ರಕರಣವನ್ನು ಪಠನ ಮಾಡಬೇಕೆಂದು ಸಲಹೆ ನೀಡಲಾಗಿದೆ. ಈ ಭಾಗವತದಿಂದ ಎಂತ ಆಗ್ತದೆ ಅಂದ್ರೆ ನಮ್ಗೆ ಆ ಕೃಷ್ಣನ ಮೇಲೆ ಆಕರ್ಷಣೆ ಬರ್ತದೆ. ಇದು ಬರಬೇಕು. ಯಾಕೆಂದ್ರೆ ಸಾವು ಎನಿ ಮೂಮೆಂಟ್ ಬರ್ತದೆ. ಈಗ ಇದ್ದೇನೆ, ನೆಕ್ಸ್ಟ್ ಮೂಮೆಂಟ್ ಸಾವು ಬರ್ಬೋದು. ಹಾಗಾಗಿ ಆ ಸಾಯುವಾಗ ನಂದು ಎಂತ ಸ್ಮರಣೆ ಉಂಟು ಅಂತ ಕಾಲೇ ಚಮಾಮ್, ಅಂದ್ರೆ ಸಾಯುವಾಗ ನಂದು ಯಾವ ಸ್ಮರಣೆ ಉಂಟು ಅದು ಮುಖ್ಯ. ಅಂತ ಪಠನದಿಂದ ಒಬ್ಬ ವ್ಯಕ್ತಿ ಭಗವಂತನ ಅವತಾರ ಮತ್ತು ಅವತಾರ ಲೀಲೆಗಳ ಬಗ್ಗೆ ಅಂತರ್ನೋಟವನ್ನು ಪಡೆಯುವುದು ಸಾಧ್ಯ. ಅವನಿಗೆ ಡೀಟೇಲ್ ಗೊತ್ತಾಗ್ತದೆ ಆ ಲೀಲೆ ಎಲ್ಲ. ಅಂದ್ರೆ ಅದು ನಾವು ಡೀಪ್ ಆಗಿ ಹೋದ್ರೆ ಮಾತ್ರ ಗೊತ್ತಾಗುದು ಹೊರತು ನಾವು ಎಂತಂದ್ರೆ ಪ್ರಾಪಂಚಿಕ ನೆಲೆಯಲ್ಲಿ ಇದ್ದು ನಮ್ಗೆ ಅದು ಅರ್ಥ ಆಗುದಿಲ್ಲ ದಯವಿಟ್ಟು. ಯಾಕೆಂದ್ರೆ ಇದು ಸೈನ್ಸ್. ಹೇಗೆಂದ್ರೆ ಈಗ ಆರ್ಡಿನರಿ ಸೈನ್ಸ್ಗೆ ನಾವು ಸೈನ್ಸ್ ಸ್ಟೂಡೆಂಟ್ ಆಗಬೇಕಿದ್ರೆ SLC ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಒಳ್ಳೆ ಮಾರ್ಕ್ಸ್ ತೆಗೆಯದೆ ನಮಗೆ ಸೈನ್ಸ್ ಅಲ್ಲಿ ಜಸ್ಟ್ ಪಾಸ್ 35 ಸೈನ್ಸ್ ಮ್ಯಾಥ್ಸ್ ಅಲ್ಲಿ 35 ನಮಗೆ ಸೀಟ್ ಸಿಗುದಿಲ್ಲ ಸೈನ್ಸ್ಗೆ. ಪ್ರಪೋಸಲ್ ಆಫ್ಟರ್ ಆಲ್ ಒಂದು ಈ
ಮೆಟೀರಿಯಲ್ ಸೈನ್ಸ್, ಲಾರ್ಡ್ ಕೋಟ್ ಸೈನ್ಸ್, ಅದರ ಹಿಂದೆ 500 ವರ್ಷ ಮೆಟೀರಿಯಲ್ ಸೈನ್ಸ್. ಅದಕ್ಕೆ ನಾವು ಇಷ್ಟು ಕಷ್ಟಪಡಬೇಕು. ನಾವು ಒಳ್ಳೆ ಮಾರ್ಕ್ಸ್ 95 ಮಾರ್ಕ್ಸ್ ತೆಗಿಬೇಕು, ಮತ್ತೆ ನಮಗೆ ಸೈನ್ಸ್ ಅಲ್ಲಿ ಸೀಟ್ ಸಿಗುವಂಥದ್ದು ಸೈನ್ಸ್ ಸ್ಟೂಡೆಂಟ್ ಆಗಿ. ಅದೇ ರೀತಿ ಈ ನಿಜವಾದ ಸೈನ್ಸ್ ಯಾವುದು, ವೇದಿಕ್ ಸೈನ್ಸ್, ಇದನ್ನ ನಾವು ತಿಳ್ಬೇಕಿದ್ರೆ ನಾವು ಸ್ವಲ್ಪ ಕಷ್ಟಪಡ್ಬೇಕು. ಅಂದ್ರೆ ನಾವು ಭಕ್ತಿಯಲ್ಲಿ ಸ್ವಲ್ಪ ನಿರತರಾಗಬೇಕು, ಸೀರಿಯಸ್ ಆಗ್ಬೇಕು. ಸೀರಿಯಸ್ ಆಗದೆ ನನ್ಗೆ ಕೃಷ್ಣ ಅರ್ಥ ಆಗ್ತಾನೆ, ದಯವಿಟ್ಟು ಅದನ್ನು ಆ ಪ್ಲಾನ್ ಇದ್ರೆ ಇವತ್ತೇ ನೀವು ಅದನ್ನು ಪ್ಲಾನ್ ಅನ್ನು ಬದಿಗಿಡಿ. ಅದು ಆಗುದಿಲ್ಲ ಸರ್, ಅದು ದಯವಿಟ್ಟು ಅಂತ ಪ್ಲಾನ್ ಸಕ್ಸಸ್ ಆಗುದಿಲ್ಲ. ಯಾಕೆಂದ್ರೆ ನಮ್ಗೆ ಕೃಷ್ಣ ಕೂಡ ಅರ್ಥ ಆಗ್ಬೇಕು, ನಾವು ತಪಸ್ಸೆ ಕೂಡ ಮಾಡುದಿಲ್ಲ, ಅಂದ್ರೆ ಈ ಸಾಧನೆ ಕೂಡ ಮಾಡುದಿಲ್ಲ, ನಮ್ಗೆ ಅರ್ಥ ಆಗ್ಬೇಕು, ಇಲ್ಲ ಆಗುದಿಲ್ಲ. ಓಕೆ, ಅಂತ ಪಠಣದಿಂದ ಒಬ್ಬ ವ್ಯಕ್ತಿ ಭಗವಂತನ ಅವತಾರ ಮತ್ತು ಅವತಾರ ಲೀಲೆ ಬಗ್ಗೆ ಅಂತರ್ನೋಟವನ್ನು ಪಡೆಯುವುದು ಸಾಧ್ಯ. ಭಗವಂತನ ಜನನ ಮತ್ತು ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪದವು ಎಂಬುದನ್ನು ವಿಮುಕ್ತಿ ಅಥವಾ ಬಿಡುಗಡೆ ಎಂಬ ಪದವೇ ಸೂಚಿಸುತ್ತದೆ. ಇಲ್ಲವಾಗಿದ್ದರೆ ಕೇವಲ ಪಠಣದಿಂದ ನಾವು ಮುಕ್ತಿ ಪಡೆಯುವುದು ಅಸಾಧ್ಯ. ನೋಡಿ, ಆಕ್ಚುಲಿ ಈ ಭಾಗವತಂ ಪಠಣದಿಂದ ನಮಗೆ ಕ್ರಮೇಣ ಟೋಟಲ್ ನಾವು ಕೃಷ್ಣನಲ್ಲಿ ಹತ್ತಿರ ಆಗ್ತೇವೆ. ಆದುದರಿಂದಲೇ ಅವು ಅಂದರೆ ಭಗವಂತನ ಅವತಾರಗಳು ನಿಗೂಢವಾದಂಥವು. ಭಕ್ತಿ ಸೇವೆಯ ನಿರ್ದಿಷ್ಟ ನಿಯಮಗಳನ್ನು ಯಾರು ಅನುಸರಿಸುವುದಿಲ್ಲವೋ, ನೋಡಿ ಪ್ರಭುಪಾದಿ ಕರೆಕ್ಟ್ ಗೊತ್ತುಂಟು ಯಾವ ಟೈಮ್ಗೆ ಯಾವ ಸೆಂಟೆನ್ಸ್ ಕೊಡ್ಬೇಕಂತ. ಭಕ್ತಿ ಸೇವೆಯ ನಿರ್ದಿಷ್ಟ ನಿಯಮಗಳನ್ನು ಯಾರು ಅನುಸರಿಸುವುದಿಲ್ಲವೋ ಅವರಿಗೆ ಭಗವಂತನ ಅವತಾರ ಮತ್ತು ಅವತಾರ ಲೀಲೆಗಳ ನಿಗೂಢವನ್ನು ಅರಿಯಲು ಯಾವುದೇ ಅಧಿಕಾರವೂ ಇರುವುದಿಲ್ಲ. ಇಲ್ಲ, ಅವನಿಗೆ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ, ಅರ್ಥ ಆಗುವುದು ದೂರದ ವಿಷಯ. ಯಾಕೆಂದ್ರೆ ಅವ ನಿರ್ದಿಷ್ಟ ನಿಯಮ, ಈ ಜಪ ಮತ್ತೆ ಕೀರ್ತನೆ, ಈ ಓದುವಂಥದ್ದು, ಸಾಧು ಸಂಘ, ಭಕ್ತರ ಸೇವೆ, ಇದೆಲ್ಲ ನಾವು ಮಾಡದಿದ್ರೆ ನಮ್ಗೆ ಇಲ್ಲ, ಕೃಷ್ಣ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಅದಕ್ಕೆ ಸಾರಿ, ದೊಡ್ಡ ಸಾರಿ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 30. ಏತದ್ರೂಪಂ ಭಗವತ ಹಿ ಅರೂಪಸ್ಯ ಚಿತ್ ಆತ್ಮನ ಮಾಯಾ ಗುಣ ವಿರಚಿತಂ ಮಹತ್ ಆದಿಭಿ ಆತ್ಮನಿ. ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದದ್ದು ಆಗಿದೆ. ಅಲ್ಪಜ್ಞಾನರು ಮತ್ತು ಆರಂಭ ದೇಶದಲ್ಲಿರುವವರು ಭಗವಂತನು ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಭಾವಾರ್ಥ ಈಗ ನೋಡಿ, ಈಗ ನಮ್ದು ನಾಳೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಭಗವದ್ಗೀತಾ. ಅದರಲ್ಲಿ 11ನೇ ಅಧ್ಯಾಯ ಬರುವಾಗ ಎಲ್ಲರಿಗೂ ವಿಶ್ವರೂಪ ನೋಡ್ಬೇಕು. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಅಂತ ಹೇಳಿದೆ, ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದದ್ದು. ಈಗ ಪಿಕ್ಚರ್ ಸ್ಟಾರ್ಟ್ ಆಗುವಾಗ ಇದು ಕೇವಲ ಕಾಲ್ಪನಿಕ, ಇದರಲ್ಲಿ ಯಾವುದೇ ನಿಜ ಜೀವನಕ್ಕೆ ಇದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ವಿರಾಟ್ ವಿಶ್ವರೂಪ ಕಾಲ್ಪನಿಕವಾದದ್ದು. ಅಲ್ಪಜ್ಞಾನರು ಮತ್ತು ಆರಂಭ ದೇಶದವರಿಗೆ ಇರ್ಬೇಕಂತೆ, ಯಾಕಂದ್ರೆ ಅವರಿಗೆ ಒಂದು ಹೆದರಿಕೆ ಬರಬೇಕು. ಆದ್ರೆ ಆರಂಭಿಕವರಿಗೆ ಇದು ಬೇಕು. ಅಲ್ಪಜ್ಞಾನರು ಮತ್ತು ಆರಂಭಿಕ ದೇಶದಲ್ಲಿರುವವರು ಭಗವಂತನ ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಅಂದ್ರೆ ಇನಿಷಿಯಲ್ ಅವರಿಗೆ ಜನರಿಗೆ ಬೇಕು, ವಿಶ್ವರೂಪ ಬೇಕು. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ ಎಂತಂದ್ರೆ ಹೆಚ್ಚಿನವರು ತಪ್ಪು ತಿಳಿದಿದ್ದಾರೆ. ಕೃಷ್ಣನಿಗೆ ಆ ಭೌತಿಕ ರೂಪವಿಲ್ಲ, ಆಧ್ಯಾತ್ಮಿಕ ರೂಪವನ್ನು, ಸಚ್ಚಿದಾನಂದ ರೂಪ, ಇದನ್ನು ನಾವು ತಿಳಿಬೇಕು. ನಾವೆಂತ ಎಣಿಸೋದು ಕೃಷ್ಣನಿಗೆ ವಿರಾಟ್ ವಿಶ್ವರೂಪ ಅದಲ್ಲ. ಅಂದ್ರೆ ಕೃಷ್ಣನಿಗೆ ರೂಪ ಉಂಟು, ಆದ್ರೆ ಆಧ್ಯಾತ್ಮಿಕ ರೂಪ 200 ಫಾರ್ಮ್. ಇಲ್ಲಿ ಭಾವಾರ್ಥ ತಿಳಿಯುವ, ಭಗವಂತನ ವಿಶ್ವರೂಪ ಅಥವಾ ವಿರಾಟ್ ರೂಪವನ್ನು ತತ್ವವನ್ನು ಅವನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶಪೂರ್ವವಾಗಿ ಪ್ರಸ್ತಾಪಿಸಲಿಲ್ಲ. ನೋಡಿ, ಈಗ ಇಷ್ಟು ಅವತಾರ ಬಂತು, 24 ಅವತಾರ, ಅದರಲ್ಲಿ ಎಲ್ಲಿಯಾದ್ರೂ ಮೆನ್ಷನ್ ಮಾಡಿದಾರ ವಿರಾಟ್ ವಿಶ್ವರೂಪ? ಇಲ್ಲ, ಯಾಕೆಂದ್ರೆ ಅದು ಮುಖ್ಯವಲ್ಲ. ಕಾರಣ, ಈ ಮೊದಲು ಹೇಳಲಾಗ ಭಗವಂತನ ಎಲ್ಲಾ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪದವು ಮತ್ತು ಭೌತಾಂಶದ ಒಂದು ಕಣವು ಕೂಡ ಅವರ ದೇಹಗಳಲ್ಲಿ ಇಲ್ಲ. ಅದು ಟೋಟಲ್ ಆಧ್ಯಾತ್ಮಿಕ ರೂಪ, ಭೌತಿಕ ರೂಪ ಅಲ್ಲ. ಈಗ ನಾವು ಎಲ್ಲ 24 ಈ ಅವತಾರಗಳೆಲ್ಲ ನೋಡಿದೇವಲ್ಲ, ಅದೆಲ್ಲ ಟೋಟಲ್ ಆಧ್ಯಾತ್ಮಿಕ.
ಬದ್ಧಾತ್ಮರಲ್ಲಿ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸವಿರುವಂತೆ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಅದು ನಮ್ಮ ಬದ್ಧಾತ್ಮರಲ್ಲಿ ಉಂಟು. ಪ್ರಾರಂಭದಲ್ಲಿರುವ ಆರಾಧಕರ ಅನುಕೂಲಕ್ಕಾಗಿ ನೋಡಿ, ಇನಿಷಿಯಲ್ ಅವರಿಗೆ ಜನರಿಗೆ ಒಂದು ಹೆದರಿಕೆ ಮೂಡಿಸಲಿಕ್ಕೆ ಅನುಕೂಲ ಮಾತ್ರ ವಿರಾಟ್ ರೂಪ ಕಲ್ಪನೆಯನ್ನು ಮುಂದಿಡಲಾಗಿದೆ. ಕೇವಲ ಅದಕ್ಕೆ. ಅದು ನಾವೆಂತ ಮಾಡುವುದು, 11ನೇ ಅಧ್ಯಾಯ ವಿಶ್ವರೂಪ ವಿಶ್ವರೂಪ ವಿಶ್ವರೂಪ. ಅದು ಕಾಲಿಗೆ ಎಂತಂದ್ರೆ ಪ್ರಾರಂಭದಲ್ಲಿರುವ ಜನರಿಗೆ, ಇನಿಷಿಯಲ್ ಬಿಗಿನರ್ಸ್ಗೆ ಭಕ್ತಿ ಇದು, ಅವರಿಗೆ ಅನುಕೂಲಕ್ಕೆ ಮಾತ್ರ ವಿರಾಟ್ ರೂಪದ ಕಲ್ಪನೆಯನ್ನು ಮುಂದಿಡಲಾಗಿದೆ. ಅವರಿಗಾಗಿಯೇ ಭೌತಿಕ ವಿರಾಟ್ ರೂಪವನ್ನು ಕಲ್ಪಿಸಲಾಗಿದೆ. 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರಿಸಲಾಗುತ್ತದೆ. 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ಉಂಟು. ವಿರಾಟ್ ರೂಪದ ಕಲ್ಪನೆಯಲ್ಲಿ ಬೇರೆ ಬೇರೆ ಲೋಕಗಳ ಭೌತಿಕ ಅಂಶಗಳ ಅಭಿವ್ಯಕ್ತಿಗಳನ್ನು ಆತನ ಕಾಲುಗಳು, ಕೈಗಳು ಮುಂತಾದವುಗಳಾಗಿ ಗ್ರಹಿಸಲಾಗಿದೆ. ವಾಸ್ತವವಾಗಿ ಎಲ್ಲಾ ವಿವರಣೆಗಳು ಆರಂಭಿಕ ದಶೆಯಲ್ಲಿರುವ ಅನುಕೂಲಕ್ಕಾಗಿ. ಇದೆಲ್ಲ ಇನಿಷಿಯಲ್ ಬಿಗಿನರ್ಸ್ಗೆ. ಆರಂಭ ದಶೆಯಲ್ಲಿರುವ ಭೌತಿಕವಲ್ಲದ ಏನನ್ನು ಗ್ರಹಿಸಲಾರರು. ಅಂದ್ರೆ ಆರಂಭದಲ್ಲಿ ಅವರಿಗೆ ಎಲ್ಲವೂ ಭೌತಿಕ ಬೇಕು. ಈ ಆಧ್ಯಾತ್ಮಿಕ ಹೇಳಿದ್ರೆ ಅವ್ರಿಗೆ ಗ್ರಹಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನಿಷಿಯಲ್ ಈ ಗೋಲೋಕ ಉಂಟು, ಅಲ್ಲಿ ಸಚ್ಚಿದಾನಂದ ರೂಪ ಉಂಟು, ಇದು ಅರ್ಥ ಆಗುದಿಲ್ಲ ಜನರಿಗೆ ಆರಂಭದಲ್ಲಿ. ಹಾಗೆ ಆರಂಭದವರಿಗೆ ಇದು ಬೇಕು, ವಿರಾಟ್ ರೂಪ. ಭಗವಂತನ ವಾಸ ರೂಪಗಳನ್ನು ಹೇಳುವಾಗ ಅವನ ಭೌತಿಕ ಸ್ವರೂಪದ ಗ್ರಹಿಕೆಯನ್ನು ಹೇಳಲಾಗಿಲ್ಲ. ಪರಮಾತ್ಮನಿಗೆ ಭಗವಂತನ ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಅಂತರ್ಗತನಾಗಿದ್ದಾನೆ. ಪ್ರತಿಯೊಂದು ವಸ್ತುವಲ್ಲೂ ಕೃಷ್ಣ ಇದ್ದಾನೆ. ಅಣುವಿನಲ್ಲೂ ಅವನು ಹುದುಗಿದ್ದಾನೆ. ಆದರೆ ಬಹಿರಂಗದ ಭೌತಿಕ ಆಕಾರವನ್ನು ಭಗವಂತನಿಗೆ ಆರೋಪಿಸುವುದು ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಈ ಭೌತಿಕ ಆಕಾರವನ್ನು ನಾವು ಹೋಲಿಸಿ, ವಿರಾಟ್ ರೂಪ ಅಂದ್ರೆ ಭೌತಿಕ ಆಕಾರವನ್ನು ನಾವು ಹೋಲಿಸುವಂಥದ್ದು, ಅದು ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಭಗವಂತ ಮತ್ತು ಜೀವಿ ಇಬ್ಬರ ದೃಷ್ಟಿಯಿಂದಲೂ ಇದು ಕಾಲ್ಪನಿಕ. ಬದ್ಧಾತ್ಮರು ಈಗ ಹೊಂದಿರುವ ಆಕಾರಗಳು ಕೂಡ ವಾಸ್ತವಲ್ಲ. ನೋಡಿ, ನಮ್ಮ ಈ ಆಕಾರ ಕೂಡ ವಾಸ್ತವಲ್ಲ. ಯಾಕಂದ್ರೆ ನಾವು ಸಾಯುವಾಗ ಇದನ್ನು ಸುಡ್ತೇವೆ. ಒಟ್ಟಾರೆ ಹೇಳಬೇಕಾದುದು ಎಷ್ಟೇ, ಭಗವಂತನ ದೇಹವನ್ನು ವಿರಾಟ್ ಎಂದು ಗ್ರಹಿಸುವುದು ಕೇವಲ ಕಾಲ್ಪನಿಕ. ಭಗವಂತ ಮತ್ತು ಜೀವಿಗಳಿಬ್ಬರು ಚೇತನಗಳಾಗಿದ್ದಾರೆ. ನಿತ್ಯೋ ನಿತ್ಯನಾಂ ಚೇತನಶ್ಚೇತನಾನಾಂ ಏಕೋ ಹಿ ಭವನ ವಿದದತಿ ಕಾಮನ್. ಅವರು ತಮ್ಮದೇ ಆದ ದಿವ್ಯ ಶರೀರವನ್ನು ಹೊಂದಿದ್ದಾರೆ. ಅಂದ್ರೆ ಈ ವಿರಾಟ್ ರೂಪ ಎಂತ ಎಣಿಸು, ನಾವು ಈ ಭೌತಿಕ ಇದಕ್ಕೆ ನಾವು ಹೋಲಿಸ್ತೇವೆ. ಆದ್ರೆ ಇದೆಂತ ಅಂದ್ರೆ ಅಲ್ಲ, ಕೃಷ್ಣನಿಗೆ ಸಚ್ಚಿದಾನಂದ ರೂಪ ಇರುವಂತದ್ದು. ಆ ವಿರಾಟ್ ರೂಪ ಜಸ್ಟ್ ಕಾಲ್ಪನಿಕ. ಎಷ್ಟು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 30. ಯಥಾ ನವಶಿ ಮೇಘಹೋಜ ರೇಣುವಾ ಪಾರ್ಥಿವ ಅನಿಲೇ ಏವಂ ದೃಷ್ಟರಿ ದೃಶ್ಯಾತ್ವಂ ಆರೋಪಿತಂ ಅಬುದ್ಧಿಭಿ. ಅನುವಾದ: ಗಾಳಿಯು ಮೋಡಗಳನ್ನು, ಧೂಳನ್ನು ಆರಿಸಿಕೊಂಡು ಹೋಗುತ್ತದೆ, ಆದರೆ ಅಜ್ಞರು ಆಕಾಶವು ಮೇಘಾವೃತವೆಂದು ಗಾಳಿಯ ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿಡುತ್ತಾರೆ. ಭಾವಾರ್ಥ: ನಮ್ಮ ಭೌತಿಕ ನಮ್ಮ ಭೌತಿಕ ಚಕ್ಷುಗಳಿಂದ ಮತ್ತು ಇಂದ್ರಿಯಗಳಿಂದ ನಾವು ಕೇವಲ ಚೇತನ ಸ್ವರೂಪಿಯಾದ ಭಗವಂತನನ್ನು ಕಾಣಲಾರೆವು ಎಂಬುದನ್ನು ಇಲ್ಲಿ ಮತ್ತೆ ಖಚಿತಪಡಿಸಲಾಗಿದೆ. ಅಂದ್ರೆ ಈ ಕಣ್ಣಲ್ಲಿ ನಾವು ಕೃಷ್ಣನ್ ನೋಡ್ತೇವೆ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ವಿಚಾರ. ಅದನ್ನು ಇವತ್ತೇ ವಿಚಾರವನ್ನು ಬದಿಗಡಿ. ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿಮಗೆ ಆಧ್ಯಾತ್ಮಿಕವಾದ ಕಣ್ಣು ಬೇಕು. ಆಧ್ಯಾತ್ಮಿಕವಾದ ಕಣ್ಣು ಬೇಕಿದ್ರೆ ನೀವು ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗಬೇಕು. ಪ್ರೋಗ್ರೆಸ್ ಆಗದೆ ನಿಮಗೆ ಕೃಷ್ಣನ್ ನೋಡ್ಬೇಕು ಸರ್, ದಯವಿಟ್ಟು ಸಾರಿ, ಇಲ್ಲ. ಜೀವಿಗಳ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಜನರಿಗೆ ಕ್ಯಾಟ್ರಾಕ್ಟ್ ಆಗಿದೆ, ಎಲ್ಲರಿಗೆ. ಆ ಪರೆಯನ್ನು ತೆಗಿಬೇಕು. ಆ ಪರೆಯನ್ನು ತೆಗೆಯುವುದು ಹೇಗೆ? ಜಪದಿಂದ, ಕೀರ್ತನೆಯಿಂದ, ಓದುವುದರಿಂದ, ಸಂಘದಿಂದ, ಭಕ್ತರ ಸಂಘದಿಂದ, ಸೇವೆಯಿಂದ. ಇದರಿಂದ ಆ ಪರೆ ಹೋಗ್ತದೆ. ಪರೆ ಹೋದ ಮೇಲೆ ಮತ್ತೆ ನಮಗೆ ಕಾಣ್ಬೋದು ಕೃಷ್ಣನನ್ನು. ಈಗ ಅದು ಆಗುದಿಲ್ಲ. ಜೀವಿಗಳ ಭೌತಿಕ ಶರೀರದಲ್ಲಿ ಇರುವ ಚೈತನ್ಯದ ಕಿಡಿಯನ್ನು ಕೂಡ ನಾವು ಪತ್ತೆ ಹಚ್ಚಲಾರವು. ಅಂದ್ರೆ ಚೇತನ ಕಿಡಿ ಅಂದ್ರೆ ಆತ್ಮ. ಜೀವಿಯ ದೇಹದ ಹೊರ ಆವರಣವನ್ನು ಅಥವಾ ಸೂಕ್ಷ್ಮವಾದ ಮನಸ್ಸನ್ನು ಮಾತ್ರ ನಾವು ಗಮನಿಸುತ್ತೇವೆ. ನಾವು ಅಂದ್ರೆ ಈಗ ದೇಹವನ್ನು ಮತ್ತೆ ಮನಸ್ಸನ್ನು ಮಾತ್ರ ಗಮನಿಸ್ತಾ ಇಲ್ಲ. ಆದರೆ ದೇಹದೊಳಗಿರುವ ಚೈತನ್ಯದ ಗಿಡಿಯನ್ನು ನಾವು ನೋಡಲಾರೆವು. ನೋಡ್ಲಿಕ್ಕೆ ಆಗ್ತದೆ ಯಾವಾಗ?
ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿ ನಾಕಾಂಕ್ಷಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಆ ಬ್ರಹ್ಮಭೂತ ಸ್ಟೇಜ್ಗೆ ಬರ್ಬೇಕು, ನಾನು ದೇಹ ಅಲ್ಲ, ನಾನು ಆತ್ಮ, ಆಗ ನಮ್ಗೆ ಆಗ್ತದೆ. ಆದುದರಿಂದ ಸ್ಥೂಲಕಾಯದ ಆಧಾರದ ಮೇಲೆ ಜೀವಿಯ ಇರವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಈಗ ನಾವು ಸ್ಥೂಲ ಅಂದ್ರೆ ದೇಹದಲ್ಲಿ ನಾವು ಇದ್ದೇವೆ, ಸೂಕ್ಷ್ಮಕ್ಕೆ ಬರಲಿಲ್ಲ ನಾವು. ಅದೇ ರೀತಿಯಲ್ಲಿ ಭಗವಂತನನ್ನು ನಮ್ಮ ಭೌತಿಕ ಕಣ್ಣುಗಳಿಂದ ಅಥವಾ ಭೌತಿಕ ಇಂದ್ರಿಯಗಳಿಂದ ಗ್ರಹಿಸಲು ಬಯಸುವವರು ವಿರಾಟ್ ರೂಪ ಎಂದು ಕರೆಸಿಕೊಳ್ಳುವ ಭಗವಂತನ ಬಹಿರಂಗದ ಮಹಾನ್ ರೂಪವನ್ನು ಕುರಿತು ಧ್ಯಾನಿಸುವುದು ಸೂಕ್ತವೆಂದು ಸಲಹೆ ನೀಡಲಾಗಿದೆ. ಅಂದ್ರೆ ನೋಡಿ, ಕೃಷ್ಣನನ್ನು ಈಗ ಈ ಭೌತಿಕ ಕಣ್ಣುಗಳನ್ನು ನೋಡ್ಬೇಕಿದ್ದವರಿಗೆ ಆ ವಿರಾಟ್ ರೂಪ ಸೂಕ್ತ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಒಂದು ಕಾರಿನಲ್ಲಿ ಹೋಗ್ತಿದ್ದಾರೆ ಮತ್ತು ಅದನ್ನು ನೋಡುವುದು ಸುಲಭ ಸಾಧ್ಯವಾಗಿದ್ದರೆ ನಾವು ಕಾರಿನೊಂದಿಗೆ ಒಳಗೆ ಕುಳಿತಿರುವ ಮನುಷ್ಯನನ್ನು ಸಮೀಕರಿಸುತ್ತೇವೆ. ಅಂದ್ರೆ ಕಾರಲ್ಲಿ ಒಬ್ಬರು ಹೋಗ್ತಿದ್ದಾರೆ, ಪ್ರೆಸಿಡೆಂಟ್, ಆ ಕಾರಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ಹಾಗೆ ನಾವು ನೋಡ್ತೇವೆ. ರಾಷ್ಟ್ರಾಧ್ಯಕ್ಷರು ಕಾರಿನಲ್ಲಿ ಹೋಗ್ತಿರುವಾಗ ನಾವು ರಾಷ್ಟ್ರಾಧ್ಯಕ್ಷರು ಹೋಗ್ತಿದ್ದಾರೆ ಎನ್ನುತ್ತೇವೆ. ತಾತ್ಕಾಲಿಕ ರಾಷ್ಟ್ರಾಧ್ಯಕ್ಷರು ನಾವು ಕಾರಿನೊಂದಿಗೆ ಸಮೀಕರಿಸ್ತೇವೆ. ಅಂದ್ರೆ ಪ್ರೆಸಿಡೆಂಟ್ ಆ ಕಾರಲ್ಲಿ ಹೋಗ್ತಾ ಇದ್ದಾರೆ ಹೇಳ್ತೇವೆ. ಅದೇ ರೀತಿ ಅಗತ್ಯವಾದ ಅರ್ಹತೆ ಇಲ್ಲದೆ ದೇವರನ್ನು ತಕ್ಷಣವೇ ನೋಡಬೇಕೆಂದು ಬಯಸುವ ಅಜ್ಞರಿಗೆ ಮೊದಲು ಭೂಮಾಕಾರದ ಭೌತಿಕ ವಿಶ್ವವನ್ನು ತೋರಿಸಲಾಗುವುದು. ಅಂದ್ರೆ ಯಾರು ಕ್ವಾಲಿಫೈಡ್ ಇಲ್ಲ, ಕನಿಷ್ಠ ಅಧಿಕಾರಿ, ಇನಿಷಿಯಲ್ ಬಿಗಿನರ್ಸ್, ಅವರಿಗೆ ಈ ರೀತಿ ಹೇಳುವಂಥದ್ದು ಯಾವುದು, ವಿಶ್ವರೂಪವನ್ನು ತೋರಿಸುವಂಥದ್ದು. ಭಗವಂತನು ಆ ವಿಶ್ವದ ಒಳಗೆ ಹೊರಗೂ ವ್ಯಾಪಿಸಿರುವನಾದರೂ ವಿಶ್ವವೇ ಭಗವಂತನ ಆಕಾರವೆಂದು ಹೇಳಲಾಗುವುದು. ಹಾಗೆ ಹೇಳಿದಾಗ ಆಕಾಶದಲ್ಲಿರುವ ಮೋಡಗಳ ಬಗ್ಗೆ ಮತ್ತು ಆಕಾಶ ನೀಲಿಯ ಬಗ್ಗೆ ಇನ್ನೂ ವಿಶೇಷವಾದ ಮೆಚ್ಚುಗೆ ಹೊಂದಲು ಸಾಧ್ಯವಾಗುವುದು. ಆಕಾಶ ಮತ್ತು ನೀಲಿ ಬಣ್ಣ ಬೇರೆ ಬೇರೆಯಾಗಿದ್ದರೂ ನಾವು ಆಕಾಶದ ಬಣ್ಣ ನೀಲಿ ಎಂದು ಗ್ರಹಿಸ್ತೇವೆ. ಆಕಾಶ ಮತ್ತು ನೀಲಿ ಬಣ್ಣ ಬೇರೆ ಬೇರೆ ಆಗಿದ್ದು ನಾವು ನೀಲಿ ಅಂತ ಬಯಸ್ತೇವೆ. ಆದರೆ ಇದು ಅಜ್ಞರಿಗಾಗಿ ಮಾತ್ರ ಇರುವ ಸಾಮಾನ್ಯೀಕೃತ ಗ್ರಹಿಕೆ. ಎಸ್, ಹಾಗಾಗಿ ನೋಡಿ, ಇದು ಟೋಟಲ್ ಆ ವಿಶ್ವರೂಪದ ಬಗ್ಗೆ ಉಂಟು. ಎಂತಂದ್ರೆ ವಿಶ್ವರೂಪ ನಿಯೋಫೈಡ್, ಇನಿಷಿಯಲ್ ಬಿಗಿನರ್ಸ್ಗೆ. ಆಕ್ಚುಲಿ ಕೃಷ್ಣನ ಆ ದೇಹ ಭೌತಿಕ ದೇಹ ಅಲ್ಲ, ಆದ್ರೆ ನಾವು ಭೌತಿಕ ಅಂಶದಲ್ಲಿರುವಾಗ ನಮ್ಗೆ ಅದನ್ನು ಈ ರೀತಿ ಉಂಟಂತ ನಮ್ಗೆ ಇದು ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಂದ್ರೆ ಈ ಕಾರಿನ ಎಕ್ಸಾಂಪಲ್ ಮತ್ತೆ ಆಕಾಶ ನೀಲಿ ಬಣ್ಣದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 32 ಶ್ಲೋಕಕ್ಕೆ ಹೋಗುವ. ಅಥ ಪರಂ ಯತ್ ಅವ್ಯಕ್ತಂ ಅವ್ಯುದ್ಧ ಗುಣ ಭ್ರಮತಂ ಅದೃಷ್ಟ ಅಶ್ರುತ ವಸ್ತುವಾತ್ ಸಹ ಜೀವಯತ್ ಪುನಃ ಭವ. ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆ ಅಲ್ಲದೆ ಸೂಕ್ಷ್ಮ ಕಲ್ಪನೆಯೂ ಇದೆ. ಈ ಸೂಕ್ಷ್ಮತ್ವವು ಸಿದ್ಧ ಆಕಾರವಿಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತಿವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಅಂದ್ರೆ ಅನುಭಾವಾರ್ಥ ವೈಜ್ಞಾನಿಕ ನೋಡಿ, ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆ, ನಮ್ಮ ಈ ಸ್ಥೂಲ ಕಲ್ಪನೆಯನ್ನು ನಾವು ದೇಹದಲ್ಲಿದ್ದೇವೆ. ಸೂಕ್ಷ್ಮ ಕಲ್ಪನೆ ಅಂದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಸೂಕ್ಷ್ಮ ಕಲ್ಪನೆ. ಅಲ್ಲದೆ ಸೂಕ್ಷ್ಮ ಕಲ್ಪನೆ ಕೂಡ ಇದೆ. ಈ ಸೂಕ್ಷ್ಮತ್ವವು ಸಿದ್ಧ ಆಕಾರವಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಂದ್ರೆ ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಈಗ ಭಾವಾರ್ಥಕ್ಕೆ ಬರುವ. ಸ್ಥೂಲವಾದ ವಿಶ್ವಾಭಿವ್ಯಕ್ತಿಯನ್ನು ಭಗವಂತನ ಬೃಹತ್ ಶರೀರವೆಂದು ಗ್ರಹಿಸುವಂಥದ್ದು. ಆತನ ಸೂಕ್ಷ್ಮ ರೂಪವನ್ನು ಗ್ರಹಿಸುವ ಕಲ್ಪನೆಯೂ ಇದೆ. ನೋಡದೆ, ಕೇಳದೆ, ವ್ಯಕ್ತವಾಗದೆ ಕೇವಲ ಸಾಕ್ಷಾತ್ಕಾರವಾಗುವ ಕಲ್ಪನೆಯ ಕಾಯದ ಈ ಸ್ಥೂಲ ಮತ್ತು ಸೂಕ್ಷ್ಮ ಕಲ್ಪನೆ ಜೀವಿಗಳಿಗೆ ಸಂಬಂಧಿಸಿದಂತೆ ಇವೆ. ಮನುಷ್ಯ ಜೀವಿಯು ಸ್ಥೂಲ ಅಸ್ತಿತ್ವ ಮತ್ತು ಸೂಕ್ಷ್ಮ ಅಸ್ತಿತ್ವದ ಆಚೆಗೆ ತನ್ನ ಆಧ್ಯಾತ್ಮಿಕ ರೂಪವೊಂದನ್ನು ಹೊಂದಿರುತ್ತಾನೆ. ಸ್ಥೂಲ ಮತ್ತೆ ಸೂಕ್ಷ್ಮದ ಆಚೆ ಕೂಡ ಕೃಷ್ಣ ಇದ್ದಾನೆ. ಸ್ಥೂಲ ಅಂದ್ರೆ ಈ ದೇಹ ನಮ್ಗೆ ಎಂತ ಕಾಣ್ತದೆ, ಸೂಕ್ಷ್ಮ ಅಂದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಆತ್ಮ, ಇದೆಲ್ಲ ಸೂಕ್ಷ್ಮ. ಶಾರೀರಿಕ ಚಟುವಟಿಕೆ ಮತ್ತು ಮಾನಸಿಕ ಚಟುವಟಿಕೆಗಳ ಕಣ್ಣಿಗೆ ಕಾಣುವಂತ ಸ್ಥೂಲ ಶರೀರವನ್ನು ಜೀವಿಯು ತ್ಯಜಿಸಿದ ಕೂಡಲೇ ಸ್ತಬ್ಧವಾಗುತ್ತದೆ. ನೋಡಿ, ಶಾರೀರಿಕ ಚಟುವಟಿಕೆ ಮತ್ತು ಮಾನಸಿಕ ಚಟುವಟಿಕೆಗಳು
ಕಣ್ಣಿಗೆ ಕಾಣುವಂತ ಸ್ಥೂಲ ಶರೀರವನ್ನು ಜೀವಿಯ ತ್ಯಜಿಸಿದ ಕೂಡಲೇ ಶುದ್ಧವಾಗ್ತದೆ. ಸತ್ತ ಮೇಲೆ ಜೀವಿಯು ಕಾಣುವುದಿಲ್ಲ. ನೋಡಿ, ಸತ್ತ ಮೇಲೆ ಜೀವಿ ಕಾಣ್ತಾನ? ಇಲ್ಲ. ಮತ್ತು ಕೇಳುವುದಿಲ್ಲವಾದುದರಿಂದ ಜೀವಿಯು ಹೊರಟು ಹೋದನೆಂದು ನಾವು ಹೇಳ್ತೇವೆ. ಜೀವಿ ಹೋದ, ಎಂತ ಹೋದ? ಆತ್ಮ ಹೋಯ್ತು, ಜೀವಿ ಹೋಗುದಿಲ್ಲ. ಆದ್ರೆ ನಾವು ದೇಹದ ಭಾವನೆಯಲ್ಲಿರುವಾಗ ನಾವು ಎಂತ ಹೇಳುದು? ಆ ಜೀವ ಹೋಯ್ತು. ಇಲ್ಲ ಸರ್, ಆತ್ಮಕ್ಕೆ ಸಾವಿಲ್ಲ, ಅದು ಟೋಟಲ್ ಸೂಕ್ಷ್ಮ. ನಾವು ಸ್ಥೂಲವಾದನ್ನು ನಾವು ಮಾತ್ರ ಈಗ ಹೇಳ್ತಾ ಇದ್ದೇವೆ. ಜೀವಂತ ವ್ಯಕ್ತಿಯು ನಿದ್ರೆ ಮಾಡುತ್ತಿರುವಾಗ ಆತನ ಸ್ಥೂಲ ಶರೀರವು ಚಟುವಟಿಕೆಯನ್ನು ಕಳೆದುಕೊಂಡಿದ್ದರು ಜೀವಿಯು ದೇಹದಲ್ಲಿರುವ ಆತನ ಉಸಿರಾಟದಿಂದ ನಮ್ಮ ಗಮನಕ್ಕೆ ಬರುತ್ತದೆ. ನೋಡಿ, ಈಗ ನಾವು ಮಲಗ್ತೇವೆ. ಮಲಗುವಾಗ ನಾವು ಸತ್ತಿದ್ದೇವೆ, ಬದುಕಿದ್ದೇವ? ಆಕ್ಚುಲಿ ನಾವು ಬದುಕಿದ್ದೇವೆ. ಆದ್ರೆ ನಾವು ಸ್ಥೂಲ ದೇಹದಲ್ಲಿ ಇಲ್ವಾ, ನಾವು ಸೂಕ್ಷ್ಮದಲ್ಲಿ ಮನಸ್ಸು ಇಲ್ಲಿ ಹೋಗ್ತದೆ. ಅಂದ್ರೆ ಮನಸ್ಸು ಆತ್ಮವನ್ನು ಕೊಂಡೋಗುವಂಥದ್ದು. ಕೊಂಡೋಗಿ ಮನಸ್ಸಿಗೆ ಟಯರ್ಡ್ ಆಗ್ತದೆ ಮತ್ತು ತಂದು ಇಡ್ತದೆ ಅಲ್ಲಿಗೆ, ಆತ್ಮವನ್ನು ಅದೇ ಪ್ಲೇಸಿಗೆ. ಆದ್ರೆ ಆತ್ಮಕ್ಕೆ ಟಯರ್ಡ್ನೆಸ್ ಆಗುದಿಲ್ಲ. ಆತ್ಮ ಯಾವಾಗಲೂ ಸಚ್ಚಿದಾನಂದ, ಎವರ್ ಫ್ರೆಶ್. ಆದ್ರೆ ಮನಸ್ಸು ಇದಾದಾಗ ಅಲ್ಲಿ ವಾಪಸ್ ಬರ್ತದೆ. ಜೀವಂತ ವ್ಯಕ್ತಿಯ ನಿದ್ರೆ ಮಾಡುತ್ತಿರುವಾಗ ಆತನ ಸ್ಥೂಲ ಶರೀರ ಚಟುವಟಿಕೆಗಳನ್ನು ಕಳೆದುಕೊಂಡಿದ್ದರೂ ಜೀವಿಯು ದೇಹದಲ್ಲಿರುವುದು ಆತನ ಉಸಿರಾಟದಿಂದ ನಮಗೆ ಬರುತ್ತದೆ. ಆದರೆ ಜೀವಂತ ವ್ಯಕ್ತಿಯು ದೇಹವನ್ನು ತ್ಯಜಿಸಿ ಹೋಗುವುದು ಎಂದ ಮಾತ್ರಕ್ಕೆ ಅವನ ಜೀವ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು ಎಂದು ಅರ್ಥವಲ್ಲ, ಅದು ಇದ್ದೇ ಇರುತ್ತದೆ. ಅಂದ್ರೆ ಹೇಗಂದ್ರೆ ಈ ಮಾಯಾವಾದಿಗಳು ಹೇಳುವಂಥದ್ದು ನಾವು ಸತ್ತ ಮೇಲೆ ದೇವರಲ್ಲಿ ಒಂದಾಗುವುದು ಇಲ್ಲ ಸರ್. ಹೇಗಂದ್ರೆ ಇದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡ್ತಾರೆ ಅಂದ್ರೆ, ನದಿಯಿಂದ ನೀರು ಸಮುದ್ರಕ್ಕೆ ಹೋಗ್ತದೆ. ಈ ಮಾಯಾವಾದಿಗಳು ಅಂತ ಹೇಳುದಂದ್ರೆ, ನದಿಯಿಂದ ಸಮುದ್ರಕ್ಕೆ ಸೇರಿದ ಮೇಲೆ ಅದು ಮತ್ತೆ ನಾವು ಒಂದಾದದ್ದು. ಸಮುದ್ರ ಅಂದ್ರೆ ದೇವರು, ನದಿ ಅಂದ್ರೆ ನಾವು. ಈ ಮಾಯಾವಾದಿಗಳು, ನಿರಾಕಾರವಾದಿಗಳು ಅಂದ್ರೆ ನದಿಯಿಂದ ನಾವು ಅಲ್ಲಿ ಸಮುದ್ರ ಸೇರಿದ ಮೇಲೆ ನಾವು ಒಂದಾದ ಮತ್ತೆ ನಾವು ದೇವರು ಅಂತ ಹೇಳುವುದು ಅಲ್ಲ. ಪ್ರಭುಪಾದ ಹೇಳ್ತಾರೆ, ನದಿಯಿಂದ ಹೋಗುವಾಗ ಸಣ್ಣ ಸಣ್ಣ ಮೀನುಗಳುಂಟು, ಮತ್ತೆ ಸಮುದ್ರಕ್ಕೆ ಸೇರ್ತದೆ. ಸಮುದ್ರದಲ್ಲಿ ಆಲ್ರೆಡಿ ಮೀನುಗಳುಂಟು, ಮತ್ತೆ ಈ ಮೀನು ಅಂದ್ರೆ ಅದಕ್ಕೆ ಸಪರೇಟ್ಲಿ ವ್ಯಕ್ತಿತ್ವ ಉಂಟು ಅಲ್ಲಿ ಅಂತಂದ್ರೆ ಒಂದಾಗುದಲ್ಲ. ದಯವಿಟ್ಟು ನಾವು ತಿಳಿಬೇಕು. ಆದ್ರೆ ಜೀವಂತ ವ್ಯಕ್ತಿ ದೇಹವನ್ನು ತ್ಯಜಿಸಿ ಹೋಗುವುದು ಮಾತ್ರಕ್ಕೆ ಅವನ ಜೀವ ಅಸ್ತಿತ್ವ ಕಳೆದುಕೊಂಡಿತು ಎಂದು ಅರ್ಥವಲ್ಲ. ಮತ್ತೆ ಕೂಡ ಸಮುದ್ರದ ಒಂದು ಅಸ್ತಿತ್ವ ಉಂಟು, ಅದು ಇದ್ದೇ ಇರ್ತದೆ. ಇಲ್ಲವಾದರೆ ಜೀವಿಯು ಮತ್ತೆ ಮತ್ತೆ ಹುಟ್ಟುವುದು ಹೇಗೆ ಸಾಧ್ಯ? ಒಟ್ಟಾರೆ ತಾತ್ಪರ್ಯವೆಂದರೆ, ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಚಿರಂತರನವಾಗಿರುತ್ತಾನೆ. ಅಂದ್ರೆ ಕೃಷ್ಣನಿಗೆ ದಿವ್ಯ ರೂಪ ಉಂಟು, ಸಚ್ಚಿದಾನಂದ ರೂಪ. ಈ ರೂಪ ಜೀವಿಗಳಿರುವಂತೆ ಸ್ಥೂಲಕಾಯ ಅಥವಾ ಸೂಕ್ಷ್ಮಕಾಯ ಅಲ್ಲ. ಇದು ಟೋಟಲ್ ಆಧ್ಯಾತ್ಮಿಕ ದಿವ್ಯವಾದದ್ದು. ಭಗವಂತನ ಶರೀರವನ್ನು ಮನುಷ್ಯನ ಸ್ಥೂಲ ಅಥವಾ ಸೂಕ್ಷ್ಮ ಶರೀರಗಳಿಗೆ ಎಂದಿಗೂ ಹೋಲಿಸಬಾರದು. ನಾವು ಮಾಡೋ ಮಿಸ್ಟೇಕ್ ಅಂತಂದ್ರೆ ನಾವು ಹೀಗೆ ಮಾಡುವಂಥದ್ದು, ಹೋಲಿಸುವಂಥದ್ದು. ಭಗವಂತನ ಶರೀರವನ್ನು ಕುರಿತಂತೆ ಕಲ್ಪನೆಗಳೆಲ್ಲವೂ ಕೇವಲ ಊಹಾತ್ಮಕ. ಜೀವಿಯು ಶಾಶ್ವತವಾದ ಚೈತನ್ಯ ರೂಪವೊಂದನ್ನು ಹೊಂದಿದ್ದಾನೆ. ನಮ್ಗೆ ಕೂಡ ಚೈತನ್ಯ ರೂಪ ಉಂಟು, ಸಚ್ಚಿದಾನಂದ ರೂಪ. ಆ ಶರೀರವು ಜೀವಿಯ ಭೌತಿಕ ಕಲ್ಮಶದಿಂದ ಬಾಧಿತವಾಗಿರುತ್ತದೆ. ಹೀಗೆ ಅಂತಂದ್ರೆ ನಾವು ಭೌತಿಕ ಲೋಕದಲ್ಲಿ ಇರುವ ಕಾರಣ ಅದು ಟೋಟಲಿ ಮುಳುಗಿ ಹೋಗಿದೆ. ಎಸ್, ಇಲ್ಲಿಗೆ ನಿಲ್ಲಿಸುವ. ವಾಂಛಕಲ್ಪತರು ವಿಶ್ಯ ಕೃಪಾ ಸಿಂಧು